ಮಂಗಳೂರಿನ ನೆಹರು ಮೈದಾನದ ಇಂದಿರಾ ಕ್ಯಾಂಟೀನ್ ಸಮೀಪ ಖಾಸಗಿ ಬಸ್ ನಿರ್ವಾಹಕನ ಮೃತದೇಹ ಪತ್ತೆಯಾಗಿದೆ. ಮಂಗಳೂರು ವಿಟ್ಲ ನಡುವೆ ಸಂಚರಿಸುವ ಫಲ್ಗುಣಿ ಮತ್ತು ಸೆಲಿನಾ ಬಸ್ಗಳಲ್ಲಿ ನಿರ್ವಾಹಕನಾಗಿದ್ದ 30 ವರ್ಷ ಪ್ರಾಯದ ರಾಜೇಶ್ ಕೊಲೆಯಾದ ವ್ಯಕ್ತಿ. ಸೋಮವಾರದಂದು ಈತನ ಮೃತದೇಹ ಪತ್ತೆಯಾಗಿದ್ದು, ತಲೆಗೆ ಯಾರೋ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಪಾಂಡೇಶ್ವರ ಪೊಲೀಸರು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಸಾಗಿಸಿದ್ದು, ಮೃತದೇಹ ಶವಾಗಾರದಲ್ಲಿ ಇರಿಸಲಾಗಿದೆ. ಸರಳ ಸಾಧು ಸ್ವಭಾವದ ವ್ಯಕ್ತಿ ರಾಜೇಶ್ ಎಂದು ಆತನ ಆತ್ಮೀಯರು ಮಾಹಿತಿ ನೀಡಿದ್ದಾರೆ. ಆದರೆ ವಿಪರ್ಯಾಸ ಅಂದರೆ ಕೆಲ ವರ್ಷದಿಂದ ಆತನ ಪರಿಚಯ ಇದ್ದ ಯಾರಿಗೂ ಆತನ ಕುಟುಂಬದ ಬಗ್ಗೆ ಮಾಹಿತಿ ಇಲ್ಲ. ಆತ ಎಲ್ಲಿಯವನು, ಆತನ ಸಂಬಂಧಿಗಳು ಯಾರು ಎನ್ನುವುದು ಯಾರಿಗೂ ಗೊತ್ತಿಲ್ಲ. ಈ ಬಗ್ಗೆ ವಿಚಾರಣೆ ನಡೆಸಿರುವ ಪೊಲೀಸರು ನಿರ್ವಾಹಕನ ಹತ್ಯೆಯ ಕಾರಣ ಮತ್ತು ಕೊಲೆಗಾರರು ಯಾರು ಎಂಬ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ.